ಪಡುಬಿದ್ರೆ ವಿದ್ಯುತ್ ಅದಾಲತ್ನಲ್ಲಿ ಆತ್ಮಹತ್ಯೆ ಬೆದರಿಕೆ ಒಡ್ಡಿದ ಘಟನೆ ನಡೆದಿದೆ. ಲಕ್ಷಾಂತರ ಬಿಲ್ ಕಳುಹಿಸಿದ ಮೆಸ್ಕಾಂ ವಿರುದ್ಧ ಗ್ರಾಹಕರು ಸಿಡಿದಿದ್ದಾರೆ. ಪಡುಬಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ಮೆಸ್ಕಾಂ ಇಲಾಖೆ ಆಯೋಜಿಸಿದ ವಿದ್ಯುತ್ ಅದಾಲತ್ನಲ್ಲಿ ಗ್ರಾಹಕರಿಗೆ ಲಕ್ಷಾಂತರ ರೂಪಾಯಿ ತಿಂಗಳ ಬಿಲ್ ಕಳುಹಿಸಿದ ಇಲಾಖೆ ವಿರುದ್ಧ ಆಕ್ರೋಶಗೊಂಡ ಗ್ರಾಹಕರು ಈ ಬಿಲ್ ಪಾವತಿಸಲು ಸಾಧ್ಯ ಇಲ್ಲ, ನಮಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ದಾರಿ ಎಂದು ಅಧಿಕಾರಿಗಳ ಮುಂದೆ ಆಕ್ರೋಶಿತರಾಗಿ ನುಡಿದಿದ್ದಾರೆ. ಪಡುಬಿದ್ರೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮಸ್ಥರಿಗೆ ಸರಿಯಾದ ಮಾಹಿತಿ ನೀಡದೆ ಕಾಟಾಚಾರಕ್ಕಾಗಿ ನಡೆಸಿದ ಸಭೆಯಲ್ಲಿ ಸುಮಾರು 30ರಷ್ಟು ಮಂದಿ ಮಾತ್ರ ಸೇರಿದ್ರು. ಸರಾಸರಿ ನೀವು 180 200 ಇರಲಿ, ಆ ಯೂನಿಟ್ ಅನ್ನು ತೆಗೆದು ಬಿಲ್ ಕೊಟ್ಟಿದ್ದೀರಿ. ಒಮ್ಮೆಲೆ ನೀವು ಮೆಸ್ಕಾಂ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು 60 ಮಂದಿ ಗ್ರಾಹಕರಿಗೆ 20,000ದಿಂದ ಲಕ್ಷ ರೂಪಾಯಿವರೆಗೂ ಅಧಿಕ ಬಿಲ್ ಬಂದಿರೋ ಬಗ್ಗೆ ಸಭೆಯಲ್ಲಿ ಹಾಜರಿದ್ದ ಉಡುಪಿ ಭಾಗದ ಕಾರ್ಯಪಾಲಕ ಇಂಜಿನಿಯರ್ ಪ್ರಸನ್ನ ಕುಮಾರ್ ಇವರಲ್ಲಿ ದೂರಿದಾಗ ಅದನ್ನು ಸಮರ್ಥಿಸಿ ಮಾತನಾಡಿದ ಅವರು, ಇದು ರೀಡರ್ಗಳಿಂದಾದ ಪ್ರಮಾದ. ಅಂತಹ ರೀಡರ್ಗಳನ್ನು ಕಿತ್ತು ಹಾಕಿ ಈ ಗುತ್ತಿಗೆ ಕಂಪನಿಗೆ ದಂಡ ಹಾಕಲಾಗಿದೆ. ಇದು ಗ್ರಾಹಕರಾದ ನೀವು ಖರ್ಚು ಮಾಡಿದ ವಿದ್ಯುತ್ ಬಿಲ್. ಈ ಹಿಂದೆ ರೀಡಿಂಗ್ ಮಾಡಲು ಬಂದ ವ್ಯಕ್ತಿ ಕಡಿಮೆ ಯೂನಿಟ್ ಬರೆದಿರುವ ಕಾರಣ ಎಲ್ಲ ಒಟ್ಟಾಗಿ ಬಿಲ್ ನೀಡಲಾಗಿದೆ ಎಂಬುದಾಗಿ ಸಮರ್ಥಿಸಿಕೊಂಡರು. ಈ ಮಾತಿಗೆ ಆಕ್ರೋಶಿತರಾದ ಗ್ರಾಹಕರು, ನೀವು ನಿಯೋಜನೆ ಮಾಡಿದ ಮೀಟರ್ ರೀಡರ್ ಮಾಡಿದ ತಪ್ಪಿಗೆ ಗ್ರಾಹಕರನ್ನ ಹೊಣೆಗಾರನಾಗಿಸುವುದು ತಪ್ಪು. ಒಂದು ರೀಡಿಂಗ್ ಗುತ್ತಿಗೆ ಪಡೆದಿರುವ ಸಂಸ್ಥೆಯಿಂದ ಪಡೆದುಕೊಳ್ಳಿ, ಇಲ್ಲ ನಿಮ್ಮ ಇಲಾಖೆ ಈ ಮೊತ್ತವನ್ನು ಭರಿಸಿ ಎಂದು ಗ್ರಾಹಕರು ಆಗ್ರಹಿಸಿದ್ದಾರೆ. ಒಂದು ಚೆಕ್ ಮಾಡಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕ್ಯಾಲಿಬ್ರೇಷನ್ ಮಿಷಿನ್ ಇರುತ್ತೆ. 10 ಲಕ್ಷದ ಒಂದು ಕ್ಯಾಲಿಬ್ರೇಷನ್ ಮಿಷಿನ್ ಇದೆ. ಆ ಮಿಷಿನ್ ಏನ್ ಹೇಳುತ್ತೆ ಅಂದ್ರೆ ಮೀಟರ್ ಅಕ್ಯುರೇಟ್ ಆಗಿ ಓಡುತ್ತೋ ಇಲ್ಲ ಅಂತ ಚೆಕ್ ಮಾಡುತ್ತೆ. ಮೀಟರ್ 1% ಅಕ್ಯುರೇಸಿ ಒಳಗೆ ಇದೆ. ನಾವು ಒಂದು ಮೀಟರ್ ಸರಿ ಇದೆಯೋ ತಪ್ಪಿದೆ ಅಂತ ಡಿಸೈಡ್ ಮಾಡೋದು 5% ಅಕ್ಯುರೇಸಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅದು ಸರಿ ಇಲ್ಲ ಅಂತ ಹೇಳ್ತೀವಿ. ಪ್ರತಿಯೊಂದು ಮೀಟರ್ ಅಕ್ಯುರೇಟ್ ಆಗಿದೆ. ಅದಕ್ಕಂತ ಅದೇನು 60 ಇನ್ಸ್ಟಾಲೇಷನ್ ಇದೆಲ್ಲ ಪ್ರತಿಯೊಂದೂ ನಾವು 80 ರೇಟಿಂಗ್ ಕರೆಸಿ ಮೀಟರ್ ಸರಿ ಇದೆ ಅಂತ ಕನ್ಫರ್ಮ್ ಮಾಡಿದ್ವಿ. ನಾವು 7 ವರ್ಷದ ರಿಪೋರ್ಟ್ ತಗೊಂಡಿದ್ದೇವೆ ಮೆಸ್ಕಾಂ ಅಲ್ಲಿ. ನಮಗೆ ಅವರೇಜ್ 170, 171, 180 ಯೂನಿಟ್ ಬರ್ತಾ ಇತ್ತು. ಡಿಸೆಂಬರ್ ಅಲ್ಲಿ ನಮಗೆ ಬಿಲ್ ಕೊಡಲಿಲ್ಲ. ಡಿಸೆಂಬರ್ ಅಲ್ಲಿ, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಡೋರ್ ಲಾಕ್ ಅಂತ ಕೊಟ್ಟರು. ಏಪ್ರಿಲ್ ಅಲ್ಲಿ 3072 ರೀಡಿಂಗ್ ಕೊಟ್ಟರು. 3071 ಹೇಳಿದ್ರೆ 97,780. ನಿಮ್ಮ ಇಲ್ಲಿ ಮೀಟರ್ ರೀಡಿಂಗ್, ಲಾಸ್ಟ್ ರೀಡಿಂಗ್ ಮತ್ತೆ ಪ್ರೆಸೆಂಟ್ ರೀಡಿಂಗ್ ಅಲ್ಲಿ 12,000 ಚಿಲ್ಲರ್ ಮೀಟರ್ ರೀಡಿಂಗ್ ಕಾಣ್ತದೆ. ಆದರೆ ನೀವು ಕೊಟ್ಟದ್ದು ಬಿಲ್ ಸಹ 3,072.